ಒಂದು ಕರೆ ಇದೆ ನೋಡೋಣ. ಕೆ ರತ್ನಾಕರ ಕುಳಾಯಿ ಅವರು ಸಾಹಿತ್ಯ ಕೇಂದ್ರ ಟ್ರಸ್ಟ್ ಇವರು ಇಲ್ಲಿ 30 ವರ್ಷಗಳಿಂದ ಪ್ರಬಂಧಕರಾಗಿ ಸೇವೆ ಸಲ್ಲಿಸಿದೆ. ಅವರೊಂದು ಕಾಲ್ ಇದೆ, ನೋಡೋಣ. ರತ್ನಾಕರ್ ಅವರು ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್. ಮತ್ತೆ ಸರ್ ನಮಸ್ಕಾರ. ಪುಸ್ತಕ ಕ್ಷೇತ್ರದಲ್ಲಿರುವವರು, ಸಾಹಿತ್ಯ ಕೇಂದ್ರದಲ್ಲಿ ಇರುವವರು, ಪ್ರಬಂಧಕರಾಗಿ ಸೇವೆ ಸಲ್ಲಿಸ್ತಾ ಇರುವವರು ನೋಡ್ತಾ ಇದ್ದೀರಲ್ಲ ಕಾರ್ಯಕ್ರಮ. ನಮ್ಮ ಜೊತೆ ಕೃಷ್ಣಮೂರ್ತಿ ಅವರು ಇದ್ದಾರೆ, ಜ್ಯೋತಿ ಚೇಳರ್ ಅವರು ಇದ್ದಾರೆ, ರಘು ಇಡ್ಕಿದವರು ಇದ್ದಾರೆ. ನಂದೊಂದು ಪ್ರಶ್ನೆ ಇತ್ತು, ಏನಂದ್ರೆ ಈಗ ಪುಸ್ತಕಗಳನ್ನು 30 ವರ್ಷದಿಂದ, ಅಂದ್ರೆ 30 ವರ್ಷಕ್ಕಿಂತ ಹೆಚ್ಚು ಪುಸ್ತಕದ ಜೊತೆ ಒಡನಾಟ ಇರುವವರು ನೀವು. ಈ ಪುಸ್ತಕದ ಓದುಗರು ಕಡಿಮೆ ಆಗ್ತಾ ಇದ್ದಾರೆ ಎನ್ನುವಂಥ ಒಂದು ಮಾಹಿತಿ ಅಥವಾ ಆರೋಪ, ಅದನ್ನು ಯಾವ ರೀತಿಯಲ್ಲಿ ಹೆಸರಲ್ಲಿ ಹೇಳಬಹುದು. ಪುಸ್ತಕದ ಓದುಗರ ಕಡಿಮೆ ಆಗ್ತಾ ಇದ್ದಾರೆ, ಆ ಪುಸ್ತಕ ಖರೀದಿ ಕಡಿಮೆ ಆಗ್ತಾ ಇದೆ, ಏನು ಅನಿಸ್ತದೆ ನಿಮಗೆ? ಈಗ ಸರ್, ನಾನು 38 ವರ್ಷಗಳಿಂದ ನನ್ನ ಸಾಹಿತ್ಯ ಕೇಂದ್ರದಲ್ಲಿ ದುಡಿಮೆ ಮಾಡ್ತಾ ಇದ್ದೇನೆ. ಸರಿ. ನನ್ನ ಪ್ರಕಾರ ಇದುವರೆಗೆ ಓದುವ ಆಸಕ್ತಿ ಕಡಿಮೆ ಆಗ್ಲಿಲ್ಲ ಸರ್. ಓಹೋ. ಅದಕ್ಕೆ ಆಧಾರ ಏನಂದ್ರೆ, ನನ್ನ ವಾರ್ಷಿಕ ವ್ಯಾಪಾರಗಳನ್ನ ಸರಾಸರಿ ನಮ್ಮದು ಇದುವರೆಗೆ ಏನೂ ಕಡಿಮೆ ಆಗ್ಲಿಲ್ಲ, ಹೆಚ್ಚೇ ಆಗ್ತಾ ಉಂಟು ಹೊರತು ಕಡಿಮೆ ಆಗ್ಲಿಲ್ಲ. ಇನ್ನೊಂದೇನಂದ್ರೆ, ಕಡಿಮೆ ಆಗಿರುವಂತದ್ದು ಏನಂದ್ರೆ, ಈ ಪುಸ್ತಕ ಯಂಗ್ಸ್ಟರ್ಸ್ಗೆ ಓದುವ ಆಸಕ್ತಿಯನ್ನ ಹೆಚ್ಚಿಸುವಂತ ಒಂದು ವೃಂದ ಇದೆ, ಬಳಗ. ಸರಿ. ಉದಾಹರಣೆಗೆ ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ಬರೆಯುವುದು, ಒಂದು ಪುಸ್ತಕದ ಬಗ್ಗೆ ಡಿಬೇಟ್ ಮಾಡುವುದು, ಅದು ಕಡಿಮೆ ಆಗಿದೆ. ಅದು ಅಧ್ಯಾಪಕರಲ್ಲಿ, ಪ್ರಾಂಶುಪಾಲರಲ್ಲಿ, ವಿವಿಧ ಕಾಲೇಜ್ ಅಧ್ಯಾಪಕರುಗಳಲ್ಲಿ ಅದನ್ನ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಆಗಿ ಮಾಡಿಸಿದ್ರೆ ಈಗಿನ ಜನರೇಷನ್ ಸಹ ಪುಸ್ತಕಗಳನ್ನ ಓದುವ ಆಸಕ್ತಿಯನ್ನ ಇನ್ನೂ ಹೆಚ್ಚಾಗಿ ಬೆಳೆಸಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಕೆಲವು ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾರೆ, ಸರಿ, ಆದ್ರೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಮಾಡುವುದಿಲ್ಲ. ಅಂದ್ರೆ ಈಗ ನೋಡಿ, ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆಗಳನ್ನು ಮಾಡುವಾಗ ಯಾವ ಪುಸ್ತಕವನ್ನು ನೀವು ಅಕ್ಕರ ಗ್ರಂಥಗಳಾಗಿ ಅಥವಾ ಓದಿ ಅಂತ ಅವರು ಹೇಳೋದೇ ಇಲ್ಲ. ಒಂದು ವಿಷಯ ಕೊಟ್ಟು ಬಿಡ್ತಾರೆ, ಆಮೇಲೆ ಏನು ಓದಬೇಕು ಎನ್ನುವುದನ್ನು ಹೇಳೋದಿಲ್ಲ. ಮಕ್ಕಳೆಲ್ಲ ಗೂಗಲಿಂದ ಅಲ್ಲಿಂದ ಇಲ್ಲಿಂದ ತಂದು ಓದ್ತಾರೆ. ನೀವು ಹೇಳೋ ಪ್ರಕಾರ ಮಕ್ಕಳಿಗೆ ಪುಸ್ತಕಗಳನ್ನು ಓದುವಂಥದ್ದು ಹೇಳಿಕೊಡ್ಬೇಕು, ಯಾವ ಕೃತಿಗಳಿದೆ ಎನ್ನುವಂಥದ್ದಲ್ವಾ? ಹೌದು. ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ, ಸಣ್ಣ ಉದಾಹರಣೆ. ನಂಗೆ ಲೆಕ್ಚರರ್ ಹೆಸರು ಗೊತ್ತಿಲ್ಲ. ಮಂಗಳೂರಿನ ಕಾರ್ ಸ್ಟ್ರೀಟಿನ ಕಾಲೇಜಿನ ಒಬ್ರು ಅಧ್ಯಾಪಕರು ಮಕ್ಕಳಿಗೆ ಗಟ್ಟಿ ಸರ್ ಅಂತ, ಅವರ ನಂಗೆ ಪೂರ್ಣ ಹೆಸರು ಗೊತ್ತಿಲ್ಲ. ಅವರು ಮಕ್ಕಳಿಗೆ ಒಂದು ಪುಸ್ತಕದ ಬಗ್ಗೆ ನೀವು ಒಂದು ಸಾಧಾರಣ 1.5 ಪೇಜಲ್ಲಿ ಪ್ರಬಂಧ ಬರೀರಿ ಅಂತ ಒಂದು ಅಭಿಪ್ರಾಯವನ್ನ ಕೊಟ್ರು. ನೋಡಿ, ಆ ಮಕ್ಕಳು ಆ ಇಡೀ ಪುಸ್ತಕವನ್ನು ಓದಿ ಇದನ್ನ ಬರೆಯುವಾಗ ಅವರಿಗೆ ಒಂದು ಪ್ರೀತಿ, ಆಸಕ್ತಿ ಬಂದೇ ಬರ್ತದೆ ಅಂತ ನಾನು ಹೇಳುದು. ಇದು ಒಂದು ವಿಷಯ ಅಲ್ಲ. ಹಾಗೆ ಸರಾಸರಿ ನನ್ನ ವ್ಯಾಪಾರ, ಇವತ್ತಿನ ನಾನೊಬ್ಬ ವ್ಯಾಪಾರಿ ಗುಣದಿಂದ ಮಾತಾಡುವುದಾದ್ರೆ, ನನ್ನಲ್ಲಿ ಪುಸ್ತಕದ ವ್ಯಾಪಾರ 100ಕ್ಕೆ 100 ಕಡಿಮೆ ಆಗ್ಲಿಲ್ಲ. ಕಡಿಮೆ ಆಗಿದೆ ಅಂತ ಒಂದು ಹವಾ ಇದೆ, ಕಡಿಮೆ ಆಗಿದೆ ಅಂತ ಹೇಳುವಂತ ಒಂದು ಭಾವನೆ ಇದೆ ಜನರಲ್ಲಿ. ಆದ್ರೆ ಪ್ರಾಕ್ಟಿಕಲಿ ನಮ್ಮಲ್ಲಿ ಪುಸ್ತಕ ಓದುಗರ ಸಂಖ್ಯೆ, ಆಸಕ್ತಿಯಿಂದ ನೋಡುಗರ ಸಂಖ್ಯೆ ಏನು ಕಡಿಮೆ ಆಗ್ಲಿ. ಸರಾಸರಿ ಲೆಕ್ಕ ಹೇಳೋದು ನಾನು. ಸರಾಸರಿ ಅಂದ್ರೆ 38 ವರ್ಷದ ಹಿಂದೆ ಜನಸಂಖ್ಯೆ ಕಡಿಮೆ ಇತ್ತು, ಈಗ ಹೆಚ್ಚಾಗಿದೆ, ಸರಾಸರಿಯೂ ಜಾಸ್ತಿ ಆಗಿದೆ ಅಂತ ಹೇಳ್ತೀರಿ ನೀವು ಹಾಗೆ ಲೆಕ್ಕದಲ್ಲಿ? 100ಕ್ಕೆ 100 ನಮ್ಮಲ್ಲಿ ಓದುಗರು. ಈಗ ಈ ಜನರಲಿ ಎಲ್ಲರೂ ಹೇಳುದು, ಈಗ ಅಲ್ಲಿ ಕೂತವರಿಗೂ ಸಹ ಅದರ ವಿಷಯ ಗೊತ್ತಿರ್ಬೋದು. ಈಗಿನ ಯಂಗ್ಸ್ಟರ್ ಒಂದು ಸುಮಾರು 18 ವರ್ಷದಿಂದ 30-35 ವರ್ಷದವರೆಗಿನವರು ಅಂಗಡಿಗೆ ಬಂದು ಪುಸ್ತಕ ತಗೊಳ್ಳದೇ ಇದ್ರು, ಅವರು ಮೊಬೈಲ್ ನಲ್ಲಾದ್ರೂ ಕೆಲವು ಬೇರೆ ಬೇರೆ ವಿಭಾಗದ ಪುಸ್ತಕಗಳನ್ನ ಸ್ವಲ್ಪ ನೋಡ್ತಾರೆ, ಲ್ಯಾಪ್ಟಾಪ್ ಅಲ್ಲಿ ನೋಡ್ತಾರೆ. ಸರಿ. ಹಾಗೆ ಮಕ್ಕಳ ನೀವು ಬೇಕಿದ್ರೆ ನೋಡಿ, ಓದುವ ಆಸಕ್ತಿ ಅಂತೂ ತುಂಬಾ ಒಳ್ಳೆಯ ಇದೆ. ಒಳ್ಳೆದು. ಸರಿ, ರತ್ನಾಕರ್ ಅವರೇ, ಬಹಳ ಒಳ್ಳೆಯ ವಿಚಾರಗಳನ್ನು ಹೇಳಿದ್ರಿ. ನಮಗೂ ಸಂಶಯ ಇತ್ತು ಓದುಗರಿಲ್ಲ ಅಂತ. ಯಾಕಂದ್ರೆ ಪುಸ್ತಕ ಭಂಡಾರದಲ್ಲಿ ಇರುವವರು ಆದ ಕಾರಣ, 38 ವರ್ಷಗಳಿಂದ ಆ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿದ ಕಾರಣ ಈ 38 ವರ್ಷದಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ಈ ನಿಟ್ಟಿನಲ್ಲಿ ಓದುಗರಿದ್ದಾರೆ, ಪುಸ್ತಕ ಖರೀದಿ ಮಾಡುವವರಿದ್ದಾರೆ ಅಂತ ಎನ್ನುವ ಮಾತು ಹೇಳಿರಿ. ರತ್ನಾಕರ್ ಕುಳಾಯಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಪುಸ್ತಕದ ಬಗ್ಗೆ ಹೇಳಿದರು, ಒಂದು ಒಳ್ಳೆ ಪಾಸಿಟಿವ್ ರಿಪ್ಲೈ ಬಂತಲ್ವಾ? ರಘು ಅವರು, ಈಗ ಸದಭಿರುಚಿಯ ವಿಚಾರ ಹೇಳುವಾಗ ನಾನು ಒಂದು ಪ್ರಶ್ನೆ ಮತ್ತೆ ಕೇಳಬೇಕು. ಇವರು ರತ್ನಾಕರ್ ಹತ್ರ ಮಾತಾಡ್ತಾ ಇರುವಾಗ, ಈ ಪುಸ್ತಕಗಳನ್ನು ಪ್ರಕಟ ಮಾಡಿದ್ದೀರಿ, ನೀವು ಬರೆದಿದ್ದೀರಿ. ಪುಸ್ತಕಗಳ ಮುದ್ರಣ ಹೇಗೆ ದುಬಾರಿಯೇ ಹೇಗೆ ಅನ್ನಿಸ್ತದೆ ಅನ್ನುವಂಥ? ಈಗ ಅದೇ ಪುಸ್ತಕಗಳ ಮುದ್ರಣದ ವಿಚಾರಕ್ಕೆ ಬಂದಾಗ, ಈಗಿನ ಕಾಲಕ್ಕೆ ಒಟ್ಟಿನಲ್ಲಿ ನಾವು ಗಮನಿಸ್ಕೊಂಡಾಗ ಪುಸ್ತಕಗಳು ಇವತ್ತು ಪುಸ್ತಕಗಳನ್ನು ಮುದ್ರಿಸುವುದು ಬಹಳ ಸುಲಭದ ಒಂದು ಕೆಲಸ ಆಗಿದೆ. ಅದು ಒಂದು ರೀತಿಯಲ್ಲಿ. ಅದ್ರ ಜೊತೆಗೆ ಒಂದು ಸ್ಟ್ಯಾಂಡರ್ಡ್ ನೆಲೆಯಲ್ಲಿ ಪುಸ್ತಕಗಳನ್ನು ಪಬ್ಲಿಷ್ ಮಾಡುವುದಿದ್ರೆ ಪುಸ್ತಕಗಳು ಒಂದು ರೀತಿ ಸ್ವಲ್ಪ ದುಬಾರಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಪೇಪರಿನ ಅದರ ಬಳಕೆ ಇರಬಹುದು, ಈ ಕಾರಣಗಳಿಂದೆಲ್ಲ
ಪುಸ್ತಕಗಳು ಸ್ವಲ್ಪ ದುಬಾರಿ ಆಗುತ್ತೆ. ಹಾಗಂತ ನಾವು ಒಟ್ಟಾಗಿ ಗಮನಿಸಿದಾಗ ಅಷ್ಟೇನು ದುಬಾರಿ ಅಂತ ಅನಿಸ್ತದೆ. ಒಂದು ಜನಗಳ ಕೈಗೆ ಸಿಗುವಷ್ಟು ಎಟುಕುವಷ್ಟು ಆಮೇಲೆ ಬೆಲೆಗಳು ಪುಸ್ತಕಗಳಿಗೆ ಇದೆ ಅಂತ ಒಂದು ಕರೆ ನೋಡೋಣ ಸರ್ ಅದ್ರ ಜೊತೆಗೆ. ಹಲೋ ಸರ್ ನಮಸ್ತೆ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಿದ್ದೀರಾ? ಮಂಗಳೂರಿನಿಂದ ಯತ್ತಿನ. ಹೇಳಿ ಸರ್, ಹೇಳಿ. ಭಾರಿ ಒಳ್ಳೆ ಕಾರ್ಯಕ್ರಮ ಸರ್, ಧನ್ಯವಾದಗಳು. ಮೊದಲೆಲ್ಲ ನಮ್ಮ ತಂದೆಯವರೆಲ್ಲ ಇರುವಾಗ ಮನೆಯಲ್ಲಿ ಎಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರ ತುಷಾರ, ಚಂದಮಾಮ, ಪ್ರಜಾ ಮತ, ತರಂಗ ಎಲ್ಲ ಪುಸ್ತಕವನ್ನೆಲ್ಲ ತರಿಸ್ತಿದ್ರು. ಅದೊಂದು ಹವ್ಯಾಸವೇ ಬೇರೆ. ಮತ್ತು ಈ ಗೌರ್ಮೆಂಟ್ ಶಾಲೆಗಳಲ್ಲಿ ಮೊದಲೆಲ್ಲ ಸಂಜೆ ಹೊತ್ತಿಗೆ 5 ಗಂಟೆಯಿಂದ ಒಂದು 6 ಗಂಟೆ 7 ಗಂಟೆ ತನಕ ಗ್ರಂಥಾಲಯ ಇತ್ತು. ಸರಿ, ಅದೀಗ ಉಂಟಾ ಇಲ್ಲ ಅಂತ ಗೊತ್ತಿಲ್ಲ. ಇನ್ನೊಂದು ಮತ್ತೊಂದು ಸಂಚಾರಿ ಬಸ್ ಅಂತ ಇತ್ತು, ಗ್ರಂಥಾಲಯ, ಭಾರತ್ ಗ್ರಂಥಾಲಯ. ಸರಿ, ಅದೀಗ ಉಂಟಾ ಇಲ್ಲ ಅಂತ ಗೊತ್ತಿಲ್ಲ. ಈಗ ಹವ್ಯಾಸ ಏನಾಗಿದೆ, ಮೊದಲೆಲ್ಲ ಪುಸ್ತಕಗಳಿಗೆ ಅದರ ಒಂದು ಇದುವೇ ಬೇರೆ. ಹೌದು, ಒಂದು 5 ಗಂಟೆಯಿಂದ 6 ಗಂಟೆಯಿಂದ ಪೇಪರ್ ಓದುದು. ಈಗ ಪೇಪರ್ ಓದುವವರ ಹವ್ಯಾಸ ಕಡಿಮೆ ಆಗಿದೆ. ಯಾವಾಗ ಮೊಬೈಲ್ ಯುಗ ಬಂತು ಅದರಿಂದ ಎಲ್ಲ ಕಲಚಿ ಹೋಗಿದೆ. ಅಂದ್ರೆ ಪುಸ್ತಕವನ್ನು ನೀವು ಹೇಳಿದ ಪ್ರಕಾರ ನಿಮ್ಮ ಒಂದು ಅನುಭವವನ್ನು ಹೇಳ್ತಾ ಇದ್ದೀರಿ, ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೀರಿ. ಪುಸ್ತಕ ಓದುವಿಕೆ ಹೆಚ್ಚಾಗ್ಲಿ ಅವರ ಹತ್ರ ಎಂತ ಗೊತ್ತಾ ಸರ್, ಮಾಧವ ತಿಂಗ್ಳೆ ಅಂತ ಹೇಳಿದ್ರು. ಹೌದೌದು, ಅವರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿದ್ದಾರೆ ವಿಷಯ. ಹೌದು, ಅದರ ಬಗ್ಗೆ ಮಾತಾಡುವ. ಇನ್ನೊಂದು ಕಾರ್ಯಕ್ರಮವನ್ನು ಅದರ ಬಗ್ಗೆ ನಾವು ಮಾಡ್ತೇವೆ, ಯೋಚನೆ ಮಾಡ್ತೇವೆ. ಮೊನ್ನೆ ಕುದ್ಮಲ್ ರಂಗರಾವ್ ಬಗ್ಗೆನೂ ಕಾರ್ಯಕ್ರಮ ಮಾಡಿದೆವು, ನೀವು ನೋಡಿದಿರಿ ಅನಿಸ್ತದೆ. ಕುದ್ಮಲ್ ರಂಗರಾವ್, ಮಾಧವ ತಿಂಗಳರ ಬಗ್ಗೆನೂ ಮುಂದಿನ ಒಂದು ಕಾರ್ಯಕ್ರಮವನ್ನು ಮಾಹಿತಿ ನೀಡುವ, ಅವರ ಬಗ್ಗೆ ತಿಳಿಸುವಂತ ಕಾರ್ಯಕ್ರಮ ಮಾಡ್ತೇವೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನೀವು ಪ್ರಾರಂಭದಲ್ಲಿ ಅವರು ಮಾಧವ ತಿಂಗಳ ಬಗ್ಗೆ ಅವರು ಕಾರ್ಯಕ್ರಮ ನೋಡ್ತಾ ಇದ್ರು ಪ್ರಾರಂಭದಿಂದಲೂ. ಈ ಪುಸ್ತಕದ ಹಾಕಿದ ಹಣ ವಾಪಸ್ ಬರ್ತದೆ ಅಂತ ಆಯ್ತು ಹಾಗೆ? ಹಾಗಾದ್ರೆ ಹಾಕಿದ ಹಣ ಅದೇ ಕೆಲವು ಸಂದರ್ಭದಲ್ಲಿ ಒಂದು ಸಾಧಾರಣ ಹಾಕಿದ ಹಣ ಭಯಂಕರ ಲಾಭ ಅಂತ ನಾನು ಹೇಳಲಿಕ್ಕೆ ಸಿದ್ಧನಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಕೂಡ ವಿಷಯಗಳನ್ನ ಪಬ್ಲಿಷ್ ಮಾಡ್ತಾ ಇದ್ದೇನೆ. ಆ ನೆಲೆಯಲ್ಲಿ ಹಾಕಿದ್ದಕ್ಕೆ ಸ್ವಲ್ಪ ಮೋಸ ಇಲ್ಲ ಅನ್ನುವ ಹಾಗೆ ವ್ಯವಹಾರಗಳು ನಡೀತಾ ಉಂಟು. ಹಾಗಂತ ವಿಪರೀತ, ನನ್ನ ನೆಲೆಯಲ್ಲಿ ನಾನು ಹೇಳೋದಿದ್ರೆ ವಿಪರೀತ ಲಾಭಗಳು ಅಂತ ಹೇಳಿ ಇಲ್ಲ. ಅದರಿಂದ ಅದಂತ ದೊಡ್ಡ ಮಟ್ಟದ ಪ್ರಕಾಶನ ಇಂಥವುಗಳನ್ನ ಮಾಡುವವರಿಗೆ ಅದರಿಂದ ಒಳ್ಳೆಯ ಲಾಭ, ಅದರಲ್ಲಿ ಯಶಸ್ಸು ಕಂಡದ್ದು ಸಾಕಷ್ಟು ಇದೆ. ಈಗ ದೊಡ್ಡ ದೊಡ್ಡ ಈ ಸಪ್ನ ಬುಕ್ ಹೌಸ್ಗಳಿರ್ಬೋದು ಅಥವಾ ಅಂಕಿತ ಇರ್ಬೋದು, ಇಂಥ ಪಬ್ಲಿಷರ್ಸ್ ಎಲ್ಲ ಒಳ್ಳೆಯ ಪುಸ್ತಕದ ಮೂಲಕನೇ ಲಾಭಗಳನ್ನು ಗಳಿಸುವಂಥದ್ದು ಇವತ್ತು ನಾವು ಕಾಣ್ತಿದ್ದೇವೆ. ಕೃಷ್ಣಮೂರ್ತಿ ಸರ್, ಈಗ ಅವರು ಕೆಲವು ತಮ್ಮ ಅಭಿಪ್ರಾಯವನ್ನು ಹೇಳಿದರು, 2 ಕರೆಗಳು ಬಂತು. ಈಗ ನೋಡಿದ ಮಟ್ಟಿಗೆ ನಿಮ್ಮ ಅನುಭವದ ಪ್ರಕಾರ, ನೀವು ಪ್ರಾಂಶುಪಾಲರಾಗಿದ್ದವರು, ಕನ್ನಡ ಉಪನ್ಯಾಸಕರಾಗಿರೋದು, ಯಾವ ರೀತಿಯ ಪುಸ್ತಕಗಳಿಗೆಲ್ಲ ಹೆಚ್ಚಿನ ಬೇಡಿಕೆ ಅಂತ ಅನಿಸಿದೆ ಸರ್? ಈಗ ಪುಸ್ತಕಗಳ ಪ್ರಕಾಶನದಲ್ಲಿ 3 ರೀತಿಯ ಪ್ರಕಾಶನ ಸಂಸ್ಥೆಗಳಿವೆ. ಒಂದು ವೈಯಕ್ತಿಕವಾಗಿ ಪುಸ್ತಕಗಳನ್ನು ಪ್ರಕಟ ಮಾಡುವಂಥ ಲೇಖಕರೇ ಪ್ರಕಾಶಕರಾಗಿ, ಅಲ್ಲಿ ಲಾಭ ನಷ್ಟದ ಪ್ರಶ್ನೆ ಇಲ್ಲ, ಅವರ ಪುಸ್ತಕಗಳು ಪ್ರಕಟ ಆಗಿ ಜನರಿಗೆ ತಲುಪಬೇಕು ಅನ್ನುವಂಥ ರೀತಿಯ ಒಂದು ಪ್ರಕಾಶನ ವ್ಯವಸ್ಥೆ ಇದೆ. ಸರಿ. ಎರಡನೆಯದ್ದು ಪ್ರಕಾಶನ ಸಂಸ್ಥೆಗಳೇ. ನಮ್ಮಲ್ಲಿ ಮೊದಲು ಗ್ರಂಥಮಾಲೆಗಳು ಅಂತ ಇತ್ತು, ಅಂದ್ರೆ ಮನೋಹರ ಗ್ರಂಥಮಾಲೆ ಅಂತ ಚಂದದಾರರನ್ನು ಅವರು ರೂಪಿಸಿಕೊಂಡು ಈ ವರ್ಷಕ್ಕೆ ಇಷ್ಟು ಪುಸ್ತಕಗಳನ್ನು ನಾವು ಕೊಡ್ತೇವೆ ಅನ್ನುವ ಬದ್ಧತೆಯ ಮೂಲಕ ಈಗ ಸಂಕ್ರಮಣ ಪ್ರಕಾಶನ ಇರ್ಬೋದು, ಈ ರೀತಿ. ಮತ್ತು ಈಚೆಗೆ ಪ್ರಕಾಶನ ಸಂಸ್ಥೆಗಳೇ ಒಂದು ಉದ್ಯಮದ ರೀತಿಯಲ್ಲಿ, ಈಗ ಅಭಿನವ ಪ್ರಕಾಶನ ಇರಬಹುದು ಅಥವಾ ವೀರಲೋಕ ಪ್ರಕಾಶನ ಅಂತ ಇದೆ, ನವ ಕರ್ನಾಟಕ ಪ್ರಕಾಶನ, ಅದೊಂದು ರೀತಿ ಪ್ರಗತಿಪರ ಚಿಂತನೆಗೆ ಸಂಬಂಧಪಟ್ಟಂತೆ ಪುಸ್ತಕಗಳನ್ನ ಪ್ರಕಟ ಮಾಡ್ತಾ ಇದೆ. ಈ ರೀತಿ. ಇನ್ನು 3ನೇಯದ್ದು ಸರಕಾರಿ ನೆಲೆಗಳಲ್ಲಿ ಪುಸ್ತಕಗಳನ್ನ ಪ್ರಕಟ ಮಾಡುವಂತ ವ್ಯವಸ್ಥೆ. ಅದು ಪುಸ್ತಕ ಪ್ರಾಧಿಕಾರ ಇರಬಹುದು, ಬೇರೆ ಬೇರೆ ಅಕಾಡೆಮಿಗಳಿವೆ, ಆ ಅಕಾಡೆಮಿಗಳು ಮಾಡುವ ಪುಸ್ತಕಗಳಿರ್ಬೋದು. ಕನ್ನಡ ಪುಸ್ತಕ ಪ್ರಾಧಿಕಾರ ತುಂಬ ಆ ರೀತಿಯ ಕೆಲಸಗಳನ್ನು ಮಾಡುತ್ತೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ವಿಶ್ವವಿದ್ಯಾನಿಲಯಗಳಿರ್ಬೋದು, ಅಲ್ಲಿ ಪ್ರಸಾರಾಂಗ ಅನ್ನುವ ಒಂದು ಸಂಸ್ಥೆಗಳಿದ್ದು ಅವುಗಳ ಮೂಲಕ ಪುಸ್ತಕಗಳು ಪ್ರಕಟ ಆಗುವ. ಒಂದು ಕರೆ ಇದೆ ಸರ್, ಮಾತಾಡ್ತಾರೆ ನಡುವನಲ್ಲಿ. ಪುಷ್ಪರಾಜ್ BN ಅವರು ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು. ಪುಷ್ಪರಾಜ್ ಅವರು ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಬಹಳ ಸಂತೋಷ ಆಯಿತು. ನಿನ್ನೆ ತಾನೇ ಅದು ಕೃಷ್ಣಮೂರ್ತಿ ಸರ್ ಹೇಳಿದರು, ನಮ್ಮ ಮಾಧ್ಯಮದಲ್ಲೂ ನೋಡಿದ್ದೇವೆ, ಪತ್ರಿಕಾ ದಿನಾಚರಣೆ ಬಗ್ಗೆನೂ ಹೇಳಿದರು.
ಜೊತೆಗೆ ಒಂದು ಅಪರೂಪದ ಒಂದು ಕಾರ್ಯಕ್ರಮ ಪುಸ್ತಕ ಓದುವಿಕೆಯ ಬಗ್ಗೆ. ಓದುವಿಕೆ ಅಂದರೆ ಪುಸ್ತಕ ಸಾಕ್ತದೆ, ಪತ್ರಿಕೆಯೂ ಆಗ್ತದೆ. ಈ ನಿಟ್ಟಿನಲ್ಲಿ ನೀವು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಸಂಪರ್ಕದಲ್ಲಿದ್ದೀರಿ. ಪುಷ್ಪರಾಜ್, ಒಂದು ನನ್ನ ಜಿಜ್ಞಾಸೆ ಇದೆ. ಜಿಜ್ಞಾಸೆ ಅನ್ನೋದಕ್ಕಿಂತ ಸಣ್ಣ ಪ್ರಶ್ನೆ ಅಂತ ಹೇಳುವ. ಈಗ ಪತ್ರಿಕೆಯ ರಂಗಕ್ಕೆ ಬಂದು ನೀವು ಸಾಧಾರಣ 30-35 ವರ್ಷ ಆಗಿರ್ಬೋದು. ಪತ್ರಿಕೆಯನ್ನು ಓದುವವರು, ಪುಸ್ತಕ ಸೇರಿದಂತೆ ಪತ್ರಿಕೆಯನ್ನು ಓದುವವರು, ನಾನು ಹೇಳೋದು ಡಿಜಿಟಲ್ ಅಲ್ಲ, ಮೊಬೈಲಲ್ಲಿ ಅಲ್ಲ, ಮನೆಯಲ್ಲಿ ತಂದು ಓದುವ ಸಂಖ್ಯೆ ಹೇಗಿದೆ? ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ? ಪತ್ರಿಕೆ ಓದುವಂತವರ ಸಂಖ್ಯೆ ಇತ್ತೀಚಿನ ದಿನದಲ್ಲಿ ಕಡಿಮೆ ಆಗಿದೆ. ಅದಕ್ಕೆ ಕೊರೋನಾದ ಸಂದರ್ಭದಲ್ಲಿ ಒಂದು ದೊಡ್ಡ ಹೊಡೆತವಿತ್ತು. ಅದಕ್ಕಿಂತ ಮೊದಲೇ ಪತ್ರಿಕೆ ಓದುವವರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಕಾರಣ ಅಲ್ಲಿ ಡಿಜಿಟಲ್ ಮಾಧ್ಯಮಗಳು ಬೇರೆ ಬೇರೆ ಅಂತರ್ಜಾಲದಲ್ಲಿ ಓದ್ಲಿಕ್ಕೆ ಸಿಗ್ತಾ ಇರುವ ಕಾರಣ ಕ್ರಮೇಣ ಒಂದು ವರ್ಗ, ಒಂದು ಜನರೇಷನ್, ಅದು ಆ ಜನರೇಷನ್ ಬೆಳಿಗ್ಗೆ ಚಹಾ ಕುಡಿಯೋದಿದ್ರೆ ಆಗೋದಿಲ್ಲ ಅನ್ನೋ ಹಾಗೆ ಪತ್ರಿಕೆ ಓದದಿದ್ರೆ ದಿನದ ಅವರ ಚಟುವಟಿಕೆ ಆರಂಭ ಆಗೋದಿಲ್ಲ. ಆ ರೀತಿ ಒಂದು ಜನರೇಷನ್ ಇದು. ಆ ಜನರೇಷನ್ ಇತ್ತೀಚಿನ ಕಡಿಮೆ ಆಗ್ತಾ ಇದೆ, ಅವರಿಗೆ ವಯಸ್ಸಾಗ್ತಾ ಇದೆ ಹಾಗೆ. ಆದ್ರೆ ಹೊಸ ಯುವಜನಾಂಗ ಪತ್ರಿಕೆಗಳನ್ನು, ಈ ಪ್ರಿಂಟ್ ಮೀಡಿಯಾಗಳನ್ನು ಓದುವಂತ ಒಂದು ಹವ್ಯಾಸ ಅಥವಾ ನಿಯತಕಾಲಿಕೆಗಳನ್ನು ಓದುವ ಹವ್ಯಾಸ ಹೆಚ್ಚಾಗಿ ಬೆಳೆಸಿಕೊಳ್ಳದೇ ಇರುವುದರಿಂದ ಬಹುತೇಕ ನಿಯತಕಾಲಿಕೆಗಳು ನಿಂತೇ ಹೋಗಿದೆ. ಮುದ್ರಣ ಮಾಧ್ಯಮಗಳ ಸಂಖ್ಯೆ, ಪ್ರಸಾರದ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ. ಆದ್ರೆ ಜನ ಓದ್ತಾರ ಇಲ್ವಾ ಅಂತ ಕೇಳಿದ್ರೆ ಓದ್ತಾರೆ. ಅವರು ಬೇರೆ ಮಾಧ್ಯಮಗಳನ್ನು ತೆಗೆದುಕೊಂಡು ಓದ್ತಾರೆ. ಅದು ಸಹ ಕೊರೋನಾ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಪತ್ರಿಕೆಗಳು ಮನೆಗೆ ಮುಟ್ಟದಂತ ಒಂದು ಪರಿಸ್ಥಿತಿ ಆಯ್ತು, ತಲುಪಿಸಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ. ಬಂಡಲ್ ಪತ್ರಿಕೆಗಳು ಮುದ್ರಣ ಆಗಿ ಅಲ್ಲೇ ಉಳಿಯುವ ಹಾಗೆ ಆಯ್ತು. ಅದು ಏನಾಯ್ತು ಅಂದ್ರೆ ಒಂದು ಈ ಹವ್ಯಾಸವನ್ನು ತಪ್ಪಿಸಿದಾಗೆ ಸಹ ಆಯ್ತು. ಕೆಲವು ಸ್ವಲ್ಪ ಓದ್ತಾ ಇರುವಂತವ್ರು ಅವರಿಗೆ ಸಹ ಇಲ್ಲದ ಹಾಗೆ ಆಯ್ತು. ಆದ್ರೆ ಒಂದು ಜನರೇಷನ್, ಅದೀಗ ಸುಮಾರು 40-50 ವರ್ಷದವರು, ಆ ರೀತಿಯ ಜನರೇಷನ್, ಅವರಿಗೆ ಇವತ್ತು ಸಹ ಪತ್ರಿಕೆ ಓದೋದಿದ್ರೆ ಆಗುದಿಲ್ಲ. ಬೆಳಿಗ್ಗೆ ಅವರು ಓದ್ತಾ ಇರ್ತಾರೆ. ಆದ್ರೆ ನಿಯತಕಾಲಿಕೆಗಳನ್ನು ಓದುವವರು ಬಹಳ ಕಡಿಮೆ. ಅದರಿಂದ ಅದರ ಕೆಲವು ಪತ್ರಿಕೆಗೆ ಮಂಗಳದಂತ ಇದು ಬಹಳ ಜನ ಓದ್ತಾ ಇದ್ರು. ಒಂದು ಸಾಮಾನ್ಯ SLC ಪ್ರಾಥಮಿಕ ಶಿಕ್ಷಣ ಪಡೆದವರು ಸಹ ಒಂದು ಮಂಗಳದಂತ ಒಂದು ಪತ್ರಿಕೆಯನ್ನು ತೆಗೆದುಕೊಂಡು ಓದ್ತಾ ಇದ್ರು. ಈಗ ಪತ್ರಿಕೆಯ ವಿತರಕರು ಅಂದ್ರೆ ಅಂಗಡಿಗಳಿಗೆ ಹೋಗಿ ಅದನ್ನು ಪರ್ಚೇಸ್ ಮಾಡಿ ಓದುವಂತವರ ಸಂಖ್ಯೆ ಕಡಿಮೆ ಆಗಿದೆ. ಅಂದ್ರೆ ಪುಷ್ಪರಾಜ್ ಅವರೇ, ಒಂದು ಪ್ರಶ್ನೆ ಇದೆ. ಈಗ ಓದ್ತಾ ಇಲ್ಲ ಎನ್ನುವಂಥದ್ದು ಕರೆಕ್ಟ್. ನೀವು ಹೇಳಿದ ಹಾಗೆ ಮಂಗಳ ಇರ್ಬೋದು, ಮೊದಲು ಪ್ರಜಾಮತ ಬರ್ತಿತ್ತು, ಪ್ರತಿ ವಾರ ಧಾರಾವಾಹಿಯನ್ನು ಕಾದು ನಾವು ಓದ್ತಾ ಇದ್ದೆವು. ಸಂಚಿಕೆಗಳು, ಎಂಡಮೂರಿ ವೀರೇಂದ್ರನಾಥ್ ಅವರ ಧಾರಾವಾಹಿಗಳೆಲ್ಲ ಬರ್ತಾ ಇತ್ತು. ಈಗ ಓದುವಿಕೆಯನ್ನು ಹೆಚ್ಚಿಸಲು ಏನು ಮಾಡಬಹುದು ಅಂತ, ಒಂದು ರೀತಿ ಪತ್ರಿಕೆ ಹೆಚ್ಚು ಸರ್ಕ್ಯುಲೇಷನ್ ಮಾಡ್ಲಿಕ್ಕೆ ಏನು ಮಾಡಬಹುದು? ಈಗ ಕೆಲವು ಗ್ರಂಥಾಲಯಗಳು, ಉದಾಹರಣೆಗೆ ನಮ್ಮ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಒಂದು ಕೇಂದ್ರ ಗ್ರಂಥಾಲಯ ಇದೆ. ಹಾಗೆ ಸರ್ಕಾರ ಕೆಲವು ಗ್ರಂಥಾಲಯ ಇದೆ. ಬೆಳಿಗ್ಗೆ ನೋಡಿದ್ರೆ ಫುಲ್ ಜನ ಇರ್ತಾರೆ ಅಲ್ಲಿ. ಅವರು ಅಂದ್ರೆ ಓದುವಂತ ಒಂದು ಜನರೇಷನ್. ಅದ್ರಲ್ಲಿ ಯುವಕರ ಸಂಖ್ಯೆ ಕಡಿಮೆ ಇರ್ತದೆ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರ್ತದೆ. ಆದ್ರೆ ಅವರು ಬೇರೆ ಕಾರ್ನರ್ ಅಲ್ಲಿ ಇರ್ತಾರೆ. ಅವರು ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಾಗಿ ಓದುವ ಪತ್ರಿಕೆಗಳು, ರೆಫರೆನ್ಸ್ ಬುಕ್ಗಳನ್ನು ಅದನ್ನು ಓದ್ತಾ ಇರ್ತಾರೆ ಅಲ್ಲಿ. ಈ ರೀತಿಯಾಗಿ ಗ್ರಂಥಾಲಯಗಳು ಅದು ಎಲ್ಲಾ ಕಡೆ ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ಇದ್ರೆ ಖಂಡಿತ ಓದುವಂತ ಚಟುವಟಿಕೆ ನಿಲ್ಲುವುದಿಲ್ಲ ಎನ್ನುವುದಕ್ಕೆ ಅದೊಂದು ಉದಾಹರಣೆ ಅಷ್ಟೇ. ಮತ್ತೊಂದು ಗ್ರಾಮ ಗ್ರಂಥಾಲಯಗಳು ಸಾಗಬೇಕು. ಇನ್ನು ಕಾರ್ಪೊರೇಟ್ ಸೆಕ್ಟರ್ಗಳು ಕೆಲವು ಕಡೆಗೆ ನಮಗೆ ಬೇಕಾದ ಬೇಡ ವಸ್ತು ಸಿಗ್ತದೆ, ಆದ್ರೆ ಅಲ್ಲಿ ಪತ್ರಿಕೆಗಳನ್ನು ಮತ್ತೆ ನಿಯತಕಾಲಿಕೆಗಳನ್ನು ಜನರಿಗೆ ನೋಡುವ ಹಾಗೆ ಇಟ್ರೆ, ಒಂದು ಟೇಬಲ್ ಅಲ್ಲಿ ಇಟ್ರೆ, ಅದು ಕೈಗೆ ಸಿಕ್ಕಿದ್ರೆ ಓದ್ತಾರೆ, ಸ್ವಲ್ಪ ನೋಡ್ತಾರೆ. ಆ ರೀತಿಯಾಗಿ ಒಂದು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಬಹುದು. ಇನ್ನೊಂದು ಶಾಲೆಗಳಲ್ಲಿ ಬಹಳ ಮುಖ್ಯ ಅದು. ನಾವು ಹಿಂದೆ ಇರುವಾಗ ಓದುವ ಚಟುವಟಿಕೆ ಪತ್ರಿಕೆಗಳನ್ನು ಓದಿಸುವಂತದ್ದು, ಮತ್ತೆ ಅದರ ಬಗ್ಗೆ ಚಟುವಟಿಕೆಗಳನ್ನು ಮಾಡುವಂತದ್ದು, ಅದರ ವರದಿಗಳನ್ನು ದಾಖಲು ಮಾಡುವಂತದ್ದು, ಇವತ್ತಿನ ಮೇನ್ ಹೆಡ್ಲೈನ್ಸ್ ಗಳು ಏನು ಅಂತ ಕನಿಷ್ಠ ಅದು ಇವತ್ತು ಸಹ ಅಗತ್ಯ ಇದೆ. ಅದು ಖಂಡಿತ ಒಳ್ಳೆ ಮಾತು ಅದು. ಯಾಕಂದ್ರೆ ಬೆಳಿಗ್ಗೆ ಎದ್ದು ನಾವು ಕ್ಲಾಸ್ ಲೀಡರ್, ಒಂದು ಪತ್ರಿಕೆಯ ಕ್ಲಾಸ್ ಲೀಡರ್ ಆಗ್ಲಿ, ಒಬ್ಬ ವಿದ್ಯಾರ್ಥಿ ಒಂದು ಅದರ ನ್ಯೂಸ್ ಅನ್ನು ಓದುವಂತದ್ದು ನಮಗಿತ್ತು. ಹೌದೌದು. ಅದು ಒಂದು ಸ್ವಲ್ಪ ವರ್ಷದವರೆಗೆ ವಿದ್ಯಾರ್ಥಿ ಮಾಡಿದಾಗ ಅದೊಂದು ಚಟ ಆಗ್ತದೆ, ಹವ್ಯಾಸ ಆಗ್ತದೆ. ಕನಿಷ್ಠ ಮುಂದೆ ಯಾವತ್ತಾದ್ರೂ ಅವನಿಗೆ ಬಿಡುವಿದ್ದಾಗ ಹುಡುಕ್ತಾನೆ ಪತ್ರಿಕೆಯನ್ನು. ಖಂಡಿತ ಅದೊಂದು ಮತ್ತೊಂದು ಓದುಗರ ವೇದಿಕೆ ಅಂತೆಲ್ಲ ಅದೊಂದು ಮಾಡಬಹುದು. ಪುಷ್ಪರಾಜ್ ಅವರೇ, ಬಹಳ ಸಂತೋಷ ನಮ್ಮ ಜೊತೆ ಮಾತುಕತೆ ನಡೆಸಿದ್ದಕ್ಕಾಗಿ. ಧನ್ಯವಾದಗಳನ್ನು ಅರ್ಪಿಸಿ. ಧನ್ಯವಾದ ಪುಷ್ಪರಾಜ್. ಧನ್ಯವಾದಗಳು. ಒಳ್ಳೆ ವಿಚಾರಗಳನ್ನು ಹೇಳಿದರು ಸರ್. ಏನು ಹೇಳ್ತಾರೆ ಇದ್ರ ಬಗ್ಗೆ?
ಸರಿ, ಅವರು ಪುಷ್ಪರಾಜ್ ಹೇಳಿದ್ದು ಸರಿ. ಕೊರೋನಾ ಸಂದರ್ಭದ ನಂತರದಲ್ಲಿ ಪತ್ರಿಕೆಗಳನ್ನು ಓದುವವರ ಸಂಖ್ಯೆ ಕಡಿಮೆ ಆಗಿರೋದು ನಿಜ. ಆದರೆ ಅವರು ಬೇರೆ ರೀತಿಯಲ್ಲಿ ಪತ್ರಿಕೆಗಳನ್ನು ಇವತ್ತು ಓದ್ತಾ ಇದ್ದಾರೆ. ಮತ್ತು ಈಗಿನ ಒಂದು ಆತಂಕ ಏನಂತಂದ್ರೆ, ನಮ್ಮ ಜನರೇಷನ್ ತನಕ ನಾವು ಪತ್ರಿಕೆಯನ್ನು ಓದ್ತೇವೆ, ನಂತರದವರು ಪತ್ರಿಕೆಯನ್ನು ಓದ್ತಾರ ಇಲ್ಲೋ ಅನ್ನುವಂಥ ಒಂದು ಆತಂಕ ಇದೆ. ಹೌದು. ಆದರೆ ಈಗ ಏನಾಗಿದೆ ಅಂತಂದ್ರೆ, ನಮ್ಮ ಸರ್ಕಾರವೇ ಮೊಬೈಲನ್ನು ಬಿಡಿ ಪತ್ರಿಕೆಗಳನ್ನು ಓದಿ ಅನ್ನುವಂಥ ಒಂದು ಅಭಿಯಾನವನ್ನು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಖಾಸಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಪ್ರಾರಂಭ ಮಾಡಿದ್ದನ್ನು ನಾವು ನೋಡ್ತೇವೆ. ಸರಿ. ಮತ್ತು ನಾವು ಓದ್ತಾ ಇರುವಂಥ ಸಂದರ್ಭದಲ್ಲಿ ಅಸೆಂಬ್ಲಿ ಅಂತ ಇರ್ತಾ ಇತ್ತು, ಅಲ್ಲಿ ಪ್ರತಿದಿನ ಒಂದು ಪತ್ರಿಕೆಯ ಹೆಡ್ಡಿಂಗ್ಗಳನ್ನು ಬರಿಬೇಕಾಗಿತ್ತು ಮತ್ತು ಅದನ್ನು ಓದಬೇಕಾಗಿತ್ತು. ಅದು ಈಗ ಕೂಡ ಅನೇಕ ಶಾಲೆಗಳಲ್ಲಿ, ನಾನು ಶಾಲೆಗಳ ಸಂಪರ್ಕದಲ್ಲಿ ಇರುವ ಕಾರಣಕ್ಕೆ ಹೆಚ್ಚಿನ ಸರ್ಕಾರಿ ಮತ್ತು ಅನುದಾನಿತ ಕನ್ನಡ ಶಾಲೆಗಳಲ್ಲಿ ಮತ್ತು ಇಂಗ್ಲಿಷ್ ಮೀಡಿಯಂನ ಶಾಲೆಗಳಲ್ಲಿ ಕೂಡ ಅದು ಇದೆ. ಆ ಕಾರಣ ಅದು ಆ ಮಕ್ಕಳಲ್ಲೇ ಪತ್ರಿಕೆಯನ್ನು ಓದುವ ಆಸಕ್ತಿ ಬಂದರೆ ಅದು ಮುಂದುವರಿಯುವುದಕ್ಕೆ ಸಾಧ್ಯ ಇದೆ.